ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು 5 ಮಾದಕ ದ್ರವ್ಯ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಒಟ್ಟು 26,000 ರೂಪಾಯಿ ಮೌಲ್ಯದ ಗಾಂಜಾ ಮತ್ತು MDMA ವಶಪಡಿಸಿಕೊಂಡಿದ್ದಾರೆ. ಪುತ್ತೂರು ಟೌನ್ ಪೊಲೀಸರು ಬೆಳ್ತಂಗಡಿ ತಾಲೂಕು ಇಳಂತಿಲ ಗ್ರಾಮದ ನೇಚಿಕಾರು ಅಂಬೊಟ್ಟು ನಿವಾಸಿ 30 ವರ್ಷ ಪ್ರಾಯದ ಮೊಹಮ್ಮದ್ ಶಾಫಿ ಮತ್ತು ಕಬಕಾ ಪುತ್ತೂರು ನಿವಾಸಿ ರಫೀಕ್ ಯಾನೆ ಮುನ್ನಾ ಅವರನ್ನ ಬಂಧಿಸಿ 6,000 ರೂಪಾಯಿ ಮೌಲ್ಯದ 190 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನೊಂದು ಪ್ರಕರಣದಲ್ಲಿ ಉಪ್ಪಿನಂಗಡಿ ಪೊಲೀಸರು ಬಂಟ್ವಾಳ ತಾಲೂಕು ಬಿಳಿಯೂರು ಗ್ರಾಮದ ಕರ್ವೇಲು ನಿವಾಸಿ 39 ವರ್ಷ ಪ್ರಾಯದ ಮೊಹಮ್ಮದ್ ಸಲೀಂ ಯಾನೆ ಚಮ್ಮು ಯಾನೆ ಜಿದ್ದಾ ಸಲೀಂ ಎಂಬಾತನನ್ನ ಬಂಧಿಸಿ 20,000 ರೂಪಾಯಿ ಮೌಲ್ಯದ 6.5 ಗ್ರಾಂ MDMA ವಶಪಡಿಸಿಕೊಂಡಿದ್ದಾರೆ. ಇದಲ್ಲದೆ ಉಪ್ಪಿನಂಗಡಿ ಪೊಲೀಸರು ಇನ್ನು 3 ಮಾದಕ ವಸ್ತು ಸೇವನೆ ಪ್ರಕರಣಗಳನ್ನು ಪತ್ತೆ ಮಾಡಿದ್ದು ಆರೋಪಿಗಳಾದ ಕಡಬ ತಾಲೂಕು ಕುಂತೂರು ಪೆರಾಬೆ ಗ್ರಾಮದ 22 ವರ್ಷ ಪ್ರಾಯದ ಜುನೇದ್ ಯಾನೆ ಜುನ್ನಿ, ಕೊಯ್ಲಾ ಗ್ರಾಮದ ಆತೂರು ನಿವಾಸಿ 30 ವರ್ಷ ಪ್ರಾಯದ ಮೊಹಮ್ಮದ್ ಯಾನೆ ಅಚ್ಚು ಮತ್ತು ಪುತ್ತೂರು ತಾಲೂಕು ಲೆಂಕಿನಾಡಿ ಗ್ರಾಮದ 22 ವರ್ಷ ಪ್ರಾಯದ ಮೊಹಮ್ಮದ್ ಜುನೈದ್ ಎಂಬಾತನನ್ನ ದಸ್ತಗಿರಿ ಮಾಡಿದ್ದಾರೆ.